ನಮಸ್ಕಾರ ಸ್ನೇಹಿತರೆ, ಅದು 2003 ಇಸವಿ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಮೂಡಿತು. ಕೃಷ್ಣರಾಜ ಸಾಗರ ಸಂಪೂರ್ಣವಾಗಿ ಬರಿದಾಯಿತು. ಆಗ ಆವರೆಗೆ ಮುಳುಗಿ ಹೋಗಿದ್ದ ಒಂದು ದೇವಾಲಯ ಗೋಚರಿಸುತ್ತದೆ ಹಾಗೂ ಎಲ್ಲರನ್ನ ತನ್ನತ್ತ ಸೆಳೆಯುತ್ತದೆ. ಆ ದೇವಾಲಯ ಯಾವುದು? ಅದು ಎಷ್ಟು ವರ್ಷದ ಹಳೆಯ ದೇವಾಲಯ? ಅದು ಯಾಕೆ ಮುಳುಗಡೆಯಾಗಿತ್ತು? ತದನಂತರ ಈ ದೇವಸ್ಥಾನದ ಜೀರ್ಣೋದ್ಧಾರ ಹೇಗಾಯಿತು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಂಡ್ಯ ಜಿಲ್ಲೆಯಲ್ಲಿರುವ ಕೃಷ್ಣರಾಜ ಸಾಗರ ಜಲಾಶಯ ನಿರ್ಮಾಣದ ಬಳಿಕ ಅನಿವಾರ್ಯವಾಗಿ ಈ ದೇವಸ್ಥಾನ ನೀರಿನಲ್ಲಿ ಮುಳುಗಿ ಕಾಲಗರ್ಭದಲ್ಲಿ ಲೀನವಾಗಿ ಹೋಗಿತ್ತು. ಈ ದೇಗುಲದ ಮೇಲೆ ಸುಮಾರು 60 ಅಡಿಗಳಷ್ಟು ಎತ್ತರದ ನೀರು ನಿಂತ ಪರಿಣಾಮ ಕಾಲ ಕಳೆದಂತೆ ಎಲ್ಲರೂ ಈ ದೇಗುಲವನ್ನು ಮರೆತೇ ಹೋಗಿದ್ದರು. ಇದನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಿ ಯಥಾವತ್ತಾಗಿ ಪುನರ್ ನಿರ್ಮಿಸಬೇಕೆಂಬ ಮಹತ್ವಾಕಾಂಕ್ಷೆಯೊಂದಿಗೆ ಅಂದು ಅನೇಕರ ಮನದಲ್ಲಿ ಚಿಗುರೊಡೆಯಿತು. ಆದರೆ ಆಗಿನ ಸಮಯದಲ್ಲಿ ಇಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಬೆಂಗಳೂರಿನ ಖೋಡೆ ಫೌಂಡೇಶನ್ ವತಿಯಿಂದ ಇಂಥದೊಂದು ಐತಿಹಾಸಿಕ ಕಾರ್ಯ ಕೈಗೊಳ್ಳಲು ಶ್ರೀಹರಿ ಖೋಡೆ ನಿರ್ಧರಿಸುತ್ತಾರೆ. ಅವರ ಕನಸಿನ ಪರಿಣಾಮವೇ ಇಂದು ಈ ಬೃಹತ್ ಹಾಗೂ ಶಿಲ್ಪಕಲಾ ವೈಭವ ದೇಗುಲ ಕನ್ನಂಬಾಡಿ ಗ್ರಾಮದಲ್ಲಿ ಕಾವೇರಿ ಹಿನ್ನೀರಿನ ಸುಂದರ ಪರಿಸರದಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ಲಕ್ಷಾಂತರ ಜನರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಭವ್ಯವಾದ ಶ್ರೀ ವೇಣುಗೋಪಾಲ ಸ್ವಾಮಿಯ ಮೂಲ ವಿಗ್ರಹವು ಮನಸೂರೆಗೊಳ್ಳುತ್ತದೆ. ಪ್ರಾಕಾರದಲ್ಲಿ ಸುತ್ತಲೂ ಗಣಪತಿ, ಶಿವಪಾರ್ವತಿ, ಸುಬ್ರಹ್ಮಣ್ಯ, ಅಷ್ಟಲಕ್ಷ್ಮಿಯರು, ಕಾವೇರಿ ಒಳಗೊಂಡು ವಿವಿಧ ನದಿಗಳ ಸ್ವರೂಪದ ಮಾತೃದೇವತೆಗಳು, ನವಗ್ರಹಗಳು, ದಶಾವತಾರ ಪ್ರತ್ಯೇಕ ವಿಗ್ರಹಗಳು, ವಿವಿಧ ಗೋತ್ರಗಳ ಮಹರ್ಷಿಗಳ ವಿಗ್ರಹಗಳುಳ್ಳ ಪ್ರತ್ಯೇಕ ಚಿಕ್ಕ ಚಿಕ್ಕ ದೇವಸ್ಥಾನಗಳು ನಿಮ್ಮನ್ನು ಮನಸೆಳೆಯುತ್ತವೆ. ದೇವಾಲಯದ ಮುಂದಿನ ಭಾಗದಲ್ಲಿ ಹಂಪೆಯ ಮಾದರಿಯಲ್ಲಿ ಕಲ್ಲಿನ ರಥ ಆಕರ್ಷಕವಾಗಿದೆ. 3 ದಿಕ್ಕುಗಳಲ್ಲಿ KRS ಜಲಾಶಯ ಹಿನ್ನೀರು ಅಂದರೆ ಕಾವೇರಿ ನದಿಯ ನೀರು ಆವರಿಸಿದ್ದು ಅದೊಂದು ಅವರ್ಣೀಯ ಸೊಬಗನ್ನು ಸೃಷ್ಟಿಸುತ್ತದೆ. ಸುಮಾರು 35 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿರುವ ಈ ಅದ್ಭುತ ದೇವಾಲಯ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತೆರೆದಿರುತ್ತದೆ. ಖೋಡೆ ಫೌಂಡೇಶನ್ ಸುಪರ್ದಿಯಲ್ಲಿರುವ ಈ ದೇವಾಲಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗುತ್ತದೆ. ಅರ್ಚಕರನ್ನು ಒಳಗೊಂಡು ಸುಮಾರು 40ಕ್ಕೂ ಹೆಚ್ಚು ಅಧಿಕ ಭದ್ರತಾ ಮತ್ತು ಸ್ವಚ್ಛತಾ ಸಿಬ್ಬಂದಿ ದಕ್ಷತೆಯಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ಕಾರಣ ಈ ದೇವಸ್ಥಾನ ಇತ್ತೀಚೆಗೆ KRSಗೆ ಬರುವಂತಹ ನೂರಾರು ಸಾವಿರಾರು ಪ್ರವಾಸಿಗರನ್ನ ಭಕ್ತರನ್ನ ತನ್ನತ್ತ ಎಳೆಯುತ್ತಿದೆ. ವಿಶೇಷವೇನೆಂದರೆ ಈ ದೇವಾಲಯದಲ್ಲಿ ಯಾರೂ ಸಹ ಕಾಣಿಕೆಯನ್ನು ಸಮರ್ಪಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇನ್ನು ಒಳಭಾಗ ಫೋಟೋಗ್ರಫಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹೊರಭಾಗದಲ್ಲಿ ಮೊಬೈಲ್ನಲ್ಲಿ ಮಾತ್ರ ಫೋಟೋಗಳನ್ನು ತೆಗೆದುಕೊಳ್ಳುವ ಅವಕಾಶವಿದೆ. ತಿಂಡಿ ಇತ್ಯಾದಿ ಆಹಾರ ಪದಾರ್ಥಗಳನ್ನು ತಿಂದು ಸವಿಯಲು ಇಲ್ಲಿ ಯಾವುದೇ ಅವಕಾಶವೇ ಇಲ್ಲ. ಸಮೀಪದಲ್ಲಿಯೇ ಶೌಚಾಲಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ನಿಜ ಹೇಳಬೇಕೆಂದರೆ ಇದೊಂದು ಹೈಟೆಕ್ ದೇವಸ್ಥಾನ ಎಂದೇ ಕರೆಯಬಹುದು. ವಾಹನಗಳನ್ನು ನೀವು ಆರಾಮವಾಗಿ ತೆಗೆದುಕೊಂಡು ಹೋಗಬಹುದು. ಅದಕ್ಕೆ ತಕ್ಕಂತೆ ಪಾರ್ಕಿಂಗ್ಗೂ ಸಹ ಸ್ಥಳಾವಕಾಶ ನೀಡಲಾಗಿದೆ. ಭದ್ರತಾ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ಎಲ್ಲರನ್ನೂ ಸಹ ಇಲ್ಲಿ ಚೆನ್ನಾಗಿ ನಿಯಂತ್ರಿಸುತ್ತಿದ್ದಾರೆ. ಅಂದ ಹಾಗೆ ಈ ದೇವಾಲಯ 2017ರ ಡಿಸೆಂಬರ್ರಿಂದ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಂಡು ಲೋಕಾರ್ಪಣೆ ಮಾಡಲಾಗಿದೆ.
ಕೃಷ್ಣರಾಜ ಸಾಗರ ಅಣೆಕಟ್ಟು ಯೋಜನೆಯನ್ನು 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ರೂಪಿಸಲಾಯಿತು. ಆಗ ಈ ದೇವಾಲಯದ ಸಂಕೀರ್ಣವು ಕನ್ನಂಬಾಡಿ ಗ್ರಾಮದಲ್ಲಿತ್ತು. KRS ಅಣೆಕಟ್ಟು ಯೋಜನೆಯಡಿ ಕನ್ನಂಬಾಡಿ ಮತ್ತು ಇತರ ಸುತ್ತಮುತ್ತಲಿನ ವಸಾಹತುಗಳನ್ನು ಮುಳುಗಬಹುದೆಂದು ತಿಳಿದು ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮದ ನಿರ್ಮಾಣಕ್ಕಾಗಿ ಮೈಸೂರಿನ ಆಗಿನ ರಾಜರಾಗಿದ್ದಂತಹ ಶ್ರೀ ಕೃಷ್ಣರಾಜ ಒಡೆಯರ್ ಆದೇಶಿಸುತ್ತಾರೆ. 1930ರ ಹೊತ್ತಿಗೆ ಅಣೆಕಟ್ಟಿನ ಮೊದಲ ಹಂತವು ಪೂರ್ಣಗೊಂಡಿತು. ಇದರಿಂದ ಅಣೆಕಟ್ಟು ತುಂಬಿ 3 ದೇವಾಲಯಗಳು ನೀರಿನಲ್ಲಿ ಮುಳುಗು ಹೋಗುತ್ತವೆ. ಹಳೆಯ ದೇವಸ್ಥಾನವಿದ್ದ ಜಾಗದಲ್ಲಿ ಅನೇಕ ಕಲ್ಲಿನ ಮಂಟಪಗಳು ಇಂದು ಪಳವಳಿಕೆಗಳಾಗಿ ಉಳಿದಿವೆ. ಹೊಸ ದೇವಸ್ಥಾನವನ್ನು ಹೊಯ್ಸಳ ಶೈಲಿಯಲ್ಲಿ ಇಲ್ಲಿ ನಿರ್ಮಿಸಲಾಗಿದೆ. ಹಂಪಿ ಕಲ್ಲಿನ ರಥ, ಕಲ್ಲಿನ ಮಂಟಪಗಳನ್ನು ಸಹಿತ ನೀವು ಇಲ್ಲಿ ಕಾಣಬಹುದು. ಭಕ್ತಾದಿಗಳು ಮತ್ತು ಪ್ರವಾಸಿಗರಿಗೆ ಪ್ರಶಾಂತ ವಾತಾವರಣ ಈ ದೇವಸ್ಥಾನದ ಪ್ರಾಂಗಣವು ನಿಮಗೆ ನೀಡುತ್ತದೆ. ವಿಶ್ವವಿಖ್ಯಾತ KRS ಜಲಾಶಯನ ಹಿನ್ನೀರಿನ ಕನ್ನಂಬಾಡಿ ಗ್ರಾಮದಲ್ಲಿ ಪುನರ್ನಿರ್ಮಿತವಾದ 13ನೇ ಶತಮಾನದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಅಕ್ಷರಶಃ ಚಿತ್ತಾಕರ್ಷಕವಾಗಿದೆ. ಈ ದೇವಸ್ಥಾನ ಮೈಸೂರಿನಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದಂತಹ ಮಂಡ್ಯದಿಂದ 47 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 174 ಕಿಲೋಮೀಟರ್ ದೂರದಲ್ಲಿದ್ದರೆ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 436 ಕಿಲೋಮೀಟರ್ ದೂರದಲ್ಲಿದೆ. ಕನ್ನಂಬಾಡಿ ಎನ್ನುವುದು ಕಾವೇರಿ ನದಿ ತೀರದ ಒಂದು ಗ್ರಾಮ. ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ್ದರು ಎಂಬ ಐತಿಹ್ಯವಿದೆ. ಕಣ್ವರಿಂದಾಗಲೇ ಈ ಗ್ರಾಮಕ್ಕೆ ಕಣ್ವಪುರಿ, ಕನ್ನಂಬಾಡಿ ಎಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರು, ಮಂಡ್ಯ, KRSಗೆ ಭೇಟಿ ಕೊಟ್ಟರೆ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವನ್ನು ಭೇಟಿ ಕೊಡಿ. ಹಾಗೆಯೇ ನೀವು ಕಾವೇರಿ ನದಿಯ ಹಿನ್ನೀರನ್ನು ಕೂಡ ತುಂಬ ಹತ್ತಿರದಿಂದ ಅನುಭವಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಈ ದೇವಸ್ಥಾನದ ಇನ್ನೂ ಹಲವಾರು ನಿಗೂಢತೆಗಳನ್ನು ವ್ಯಕ್ತಪಡಿಸಲು ಇಷ್ಟಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.